ವಾಲಿಬಾಲ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ತಾರೀಕು 6/1/2023ರಂದು ಸುಧಾರಣಾ ವಿದ್ಯಾಸಂಸ್ಥೆಯಲ್ಲಿ 24 ಸುಧಾರಣಾ ವಿದ್ಯಾಸಂಸ್ಥೆಯಲ್ಲಿ ಅಂಡರ್-19, ಅಂಡರ್-17, ಅಂಡರ್-14 ಬಾಲಕ ಮತ್ತು ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾಟವನ್ನು ಏರ್ಪಡಿಸಿದ್ದೇವೆ. ಇದು ನಾವು ಪ್ರತಿ ವರ್ಷ ವಾಲಿಬಾಲ್ ಈ ಗ್ರೂಪಿನ ವಾಲಿಬಾಲ್ ಪಂದ್ಯಗಳನ್ನು ಏರ್ಪಡಿಸ್ತೀವಿ. ಯಾಕಂದರೆ ಈಗ ನೀವು ನೋಡಿರ್ಬೋದು, ವಾಲಿಬಾಲ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಭಾಳಷ್ಟು ಹೆಸರು ಮಾಡಿದೆ. ಕಳೆದ ಒಂದು 10 ದಿವಸದ ಹಿಂದೆ ಮಂಡ್ಯದಲ್ಲಿ ಸೌತ್ ಝೋನ್ ಮ್ಯಾಚ್ ಆಯಿತು. ಅದರಲ್ಲಿ ಮಂಗಳೂರು ಯೂನಿವರ್ಸಿಟಿ 4th ಪ್ಲೇಸ್ ತೆಗೆದು. ಸೌತ್ ಝೋನ್ ಅಂದರೆ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲದರಲ್ಲಿ ಮಂಗಳೂರು ಯೂನಿವರ್ಸಿಟಿ 4th ಪ್ಲೇಸ್ ಬಂದಿದೆ. ಕಳೆದ ಬಾರಿ ಕರ್ನಾಟಕ ರಾಜ್ಯದ ಸ್ಟೇಟ್ ಟೀಮ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 50% ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ಆಟಗಾರರು ಆಯ್ಕೆಯಾಗಿದೆ. ಸೀನಿಯರ್ ನ್ಯಾಷನಲ್ ಸೆಲೆಕ್ಷನ್ ಮಾಡಿದ್ರಲ್ಲಿ ಸಹ ಭಾಳಷ್ಟು ದಕ್ಷಿಣ ಕನ್ನಡ ಜಿಲ್ಲೆ ಆಟಗಾರರು ಆಯ್ಕೆಯಾಗಿದ್ದಾರೆ. ಇದೆಲ್ಲ ಯಾಕೆ ಕಾರಣ ಆಯಿತು ಅಂದರೆ, ಈ ಬಾಲಕ ಬಾಲಕಿಯರಿಗೆ ತರಬೇತಿ ಕೊಡುವಂಥದ್ದು, ಈ ಪಂದ್ಯಾಟವನ್ನು ಮಾಡುವಂಥ ಮುಖಾಂತರ ಇದೆಲ್ಲ ಈಗ ಅದರ ಪ್ರಯೋಜನ ಈಗ ಬರ್ತಾಯಿದೆ. ಮೊದಲು ನಮ್ಮ ಮೊದಲಿನ ಕಮಿಟಿಯವರು ಮಂಗಳೂರಲ್ಲಿ ಭಾಳಷ್ಟು ಇಂಥ ಕಾರ್ಯಕ್ರಮವನ್ನು ಮಾಡಿದ ಕಾರಣ ಈಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಆಟಗಾರರು ಮಿಂಚುವಂತೆ ಆಗಿದೆ. ನಮ್ಮದು ಬೆಳ್ತಂಗಡಿ ತಾಲೂಕಿನ ಅಶ್ವಲ್ ಬೈ ಅಂತೇಳಿ ಅವರು ನ್ಯಾಷನಲ್ ಪ್ಲೇಯರ್, ನ್ಯಾಷನಲ್ ಟೀಮಲ್ಲಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾಯಿದ್ದಾರೆ. ಇದೆಲ್ಲ ಇಂಥ ಪಂದ್ಯಾಟವನ್ನು ಹೀಗೆ ನಾವು ಈ ಮಕ್ಕಳಿಗೆ ಹೆಚ್ಚಿನ ಒಂದು ಆಸಕ್ತಿ ವಾಲಿಬಾಲಲ್ಲಿ ಬರಬೇಕು, ಅವರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಇಂಥ ಒಂದು ಆಲೋಚನೆಯಲ್ಲಿ, ಹಾಗೆ ಅಂಥ ಆಟಗಾರರು ಆಗಬೇಕು ಅಂತಾದರೆ ನಮಗೆ ಈಗಲೇ ಒಂದು 14ನಲ್ಲಿ, 16ನಲ್ಲಿ, 19ನಲ್ಲಿ ಈ ಬಾಲಕ ವ್ಯವಸ್ಥೆಯಲ್ಲಿರುವಾಗ ಅವರಿಗೆ ನಾವು ಆಡಿಸಬೇಕಾಗುತ್ತೆ. ಹಾಗಾಗಿ ಅಂತಹ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಂತಹ ಒಂದು ಆಯೋಜನೆ ಮಾಡಿಕೊಂಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ನಾವು ಹೆಚ್ಚಿನ ಇದು ಕೊಡಬೇಕಾಗುತ್ತೆ. ಯಾಕಂದರೆ ಆಟಗಾರರು ಬೆಳಿಬೇಕು ಅಂತ ನಾವು ಭಾಳಷ್ಟು ಅದಕ್ಕೆ ಆಯೋಜನೆ, ಇಂಥ ಪಂದ್ಯಾಟವನ್ನು ಮಾಡುವ ಮುಖಾಂತರ ನಾವು ಮಾಡ್ತಾಯಿದ್ದೇವೆ. ಇನ್ನೊಂದೆರಡು ಮಾತನ್ನು ಫಾದರ್ ಪೂಜಾರಿ ಅವರು ಹೇಳ್ತಾರೆ. ಈಗ 24 ತಂಡಗಳು ನೋಂದಾಯಿಸಿದೆ. ಕಳೆದ ಬಾರಿ 47 ತಂಡಗಳು ಭಾಗವಹಿಸಿದೆ. 13 ಮಂಗಳ ಸ್ಟೇಡಿಯಂ 7 ಕಳೆದ ವಾರ ನೋಂದಣಿ ಇನ್ನು ಆಗ್ತದ ಆಗ್ಬೋದು. 34ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದೀವಿ. ಹೆಸರುಗಳನ್ನು ನೋಂದಣಿ ಮಾಡಲಿಕ್ಕೆ ಆಗ್ತದೆ. ಹೌದು, ಆದರೆ ಕೆಲವೊಂದು ಅಡೆತಡೆಗಳಿಂದ ಅದು ನಾಡಿದ್ದು ಬೆಳಿಗ್ಗೆ ಪಿಕ್ಚರ್ ತೆಗೆಯುವುದು, ನಾವು ಪಿಕ್ಚರ್ ಅದರಲ್ಲಿ ಪಂದ್ಯದ ತಳುಕು ತೆಗೆಯುವುದು ಅಂತ ಒಂದು ಕ್ರಮ ಉಂಟು. ಅದು ಅಡ್ವಾನ್ಸ್ ಆಗಿ ಮಾಡೋದಂತ ಎಣಿಸ್ತದೆ. ಮತ್ತು ಕೆಲವು ಮಕ್ಕಳೆಲ್ಲ ಸ್ಟ್ರಾಂಗ್, ಅವರೇ ಮನಸ್ಸಿನಲ್ಲಿ ಇಂಥ ಶಾಲೆದ್ದು ಒಳ್ಳೆಯ ಟೀಮ್ ಅಂತ, ಅದು ಅವರಿಗೆ ಒಂದು ಸ್ವಲ್ಪ ಹಿಂದೆ ಆಗ್ತಾರೆ. ಮತ್ತೆ ಮುಂಚೆ ನಾವು ಫಿಕ್ಸ್ ಮಾಡಿದ್ದೀವಿ ಶಾಲೆ ತಾಲೂಕು ಶಾಲೆ ಕಲಿಯುವ ಮಕ್ಕಳು. ಹಾಗೆ ಅವರಿಗೆ ಒಂದು ನಮ್ಮನೆ ಹೆದರಿಕೆ ಬರಬಾರದು ಒಂದು ಕಾರಣದಿಂದ ನಾವು ನಮ್ಮ ಪಂದ್ಯಾಟದ ಬೆಳಿಗ್ಗೆ ನಾವು ತಲುಪ್ತೇವೆ. ಹಾಗಾಗಿ ನಾವು ಅವರಿಗೆ ತಿಳಿಸಿಲ್ಲ. ಜಿಲ್ಲೆ ಇಡೀ ಬೇರೆ ಬೇರೆ ಶಾಲೆಗಳಿಂದ ಎಲ್ಲ ತಾಲೂಕು. ಹೌದು, ಅದು ಏನಾಗ್ತದೆ, ನೀವು ಲಾಟ್ಸ್ ತೆಗೆದ್ರೆ ಸಾಧಾರಣ ಫೀಸ್ ತನಕ ಬರ್ತದೆ. 19 ವರ್ಷ ಮಕ್ಕಳಿಗೆ ಲಾಟ್ಸ್ ತೆಗೆದ್ರೆ ಕೆಲವರು ನೋಡ್ತಾರೆ, ಯಾವ ಆರ್ಡರ್ಸ್ ಬರ್ತದ, ಎಸ್ ಡಿ ಎಂ ಬರ್ತದೆ ನೋಡ್ತಾರೆ. ಹಾಗೆ ಇವರು ಇದ್ರು ನಮಗೆ ಆಗ್ಲಿಕ್ಕಿಲ್ಲ ಅಂತ ತಂಡಗಳು ನಮ್ಮ ಇದು ಆಗಲ್ಲ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ಅಲ್ಲಿ ಕೆಲಸ ಈವನ್ ವೀಕ್ ಟೀಮ್ ಆದ್ರೂ ಕೂಡ ಅದ್ರಲ್ಲಿ ಒಬ್ಬರಿಬ್ಬರು ಒಳ್ಳೆ ಸ್ಮ್ಯಾಶರ್ ಇರ್ತಾರೆ, ಒಳ್ಳೆ ಲಿಫ್ಟರ್ ಇರ್ತಾರೆ, ಅವರನ್ನೇ ಚೂಸ್ ಮಾಡ್ತಾರೆ. ಹಾಗಾಗಿ ಮತ್ತೆ ಅವರಿಗೆ ತರಬೇತಿಗಳು ಒಂದು ಬೆಸ್ಟ್ ಟೀಮ್ ಅಂತ ಮಾಡುವಂತಾರೆ. ಹಾಗಾಗಿ ಮೊದಲು ನಾವೇನು ಮಾಡ್ತೇವೆ, ಇದನ್ನು ಮಾಡುವಾಗ ಕೆಲವು ತಪ್ಪಿಸ್ಕೊಡ್ತಿದ್ವಿ. ಅದಕ್ಕಾಗಿ ಎಲ್ಲರೂ ಬರಲಿ ಒಮ್ಮೆ ಒಂದು ಕಡೆ ಪೋಲ್ ಆಗಿ ಅಲ್ಲಿ ನಾವು ತರಬೇಕು. ಅಲ್ಲಿ ಆಡಿದ ನಂತರ
ಎಲ್ಲ ಟೀಮ್ ಸ್ಟ್ರಾಂಗ್ ಟೀಮಲ್ಲಿ ಕೂಡ ವೀಕ್ ಇರ್ತಾರೆ, ಪ್ಲಸ್ ಇರ್ತಾರೆ. ಹಾಗಾಗಿ ಇದು ಒಂದೇ ದಿವಸ ಆಗುತ್ತೆ ಸರ್? ಒಂದೇ ದಿವಸ ಮುಗೀತಾ ಸಂಜೆ? ಹೌದು, ಬೆಳಿಗ್ಗೆ ಸಾಯಂಕಾಲ 4 ಅಂಕಣ ಮಾಡ್ತೇವೆ ನಾವು. 4 ಅಂಕಣ ಇದೆ. ಆಯ್ಕೆ ಮಾಡಿದವರಿಗೆ ಬೇರೆ ತರಬೇತಿ ಇದೆಯಾ? ಹೌದು, ನಾವೀಗ ಆ್ಯಕ್ಚುಲಿ ನೀವು ಚೂಸ್ ಮಾಡ್ತೀರಾ ಅವ್ರನ್ನ ತಗೊಳ್ತೀರಾ? ಹೌದು. ಮತ್ತೆ ಈಗ ಡಿಸ್ಟ್ರಿಕ್ಟ್ ಟೀಮ್ ಆಗುವಾಗ, ಸ್ಟೇಟ್ ಲೆವೆಲ್ ಹೋಗುವಾಗ ಡಿಸ್ಟ್ರಿಕ್ಟ್ ಟೀಮ್ ಆಗಬೇಕು. ಅದಕ್ಕೆ ಬೆಸ್ಟ್ ಇಲ್ಲಿಂದ ಅಲ್ಲಿಂದ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಕೂಡ 1-2-3 ಟೀಮ್ 1-2-3 ಟೀಮ್ ಮಾಡ್ತಾರೆ. ಅದರಲ್ಲಿ ಕೂಡ ABC ಅಂದ್ರೆ ಸೆಲೆಕ್ಷನ್ ಅವರಿಗೆ ಕೋಚಿಂಗ್ ಕ್ಯಾಂಪ್ ಏರ್ಪಡಿಸಿದ್ರೆ ಮತ್ತೆ ಅವರಿಗೆ ಮುಂದಿನ ಅವರ ದಾರಿ ಒಳ್ಳೆದಾಗ. ಮೊದಲನೇ ಕೋಚಿಂಗ್ ಕ್ಯಾಂಪ್ ನಾವು ಮಾಡ್ತಾ ಇದ್ದೆವು ಇಲ್ಲಿ ಕೂಡ ರಜೆಯಲ್ಲಿ ಮಕ್ಕಳಿಗೆ ಅಂಡರ್ 14 ಸಣ್ಣ ಮಕ್ಕಳಿಗೆ ಕೋಚಿಂಗ್ ಈಗ ಸರ್ ನಮ್ಮ ಸ್ಟೇಟ್ನಲ್ಲಿ ಮಂಗಳೂರಿಗೆ ಒಳ್ಳೆಯದು. ಅವರು ಕಳೆದ ಬಾರಿ ಸ್ಟೇಟ್ ಸೆಲೆಕ್ಷನ್ ಆಗುವ ಸಂದರ್ಭದಲ್ಲಿ ನಾವು ಹೋಗಿದ್ದೇವೆ. ಅಂದರೆ 8-9 ಜನ 20 ಜನದಲ್ಲಿ 9 ಜನ ಮಂಗಳೂರು, ಮತ್ತು ಬೇರೆ ಬೇರೆ ತಾಲೂಕಿಗೆ ಕೊಟ್ಟರು. ನಾನು ಕೇಳಿದೆ, ಅಂದರೆ ಕೆಲವರಿಗೆ ಅಬ್ಜೆಕ್ಷನ್ ಇತ್ತು, ನಮಗೆ ಒಳ್ಳೆ ಅವರನ್ನು ತಗೊಳ್ಳಿಲ್ಲ, ನೀವು ಅವರನ್ನು ತಗೊಳ್ಳ. ನಾನು ಕೇಳಿದಕ್ಕೆ ಅವ್ರು ಹೇಳಿದ್ರು ಎಲ್ಲ ತಾಲೂಕಿಗೆ ಸ್ವಲ್ಪ ಸ್ವಲ್ಪ ಪ್ರಾಶಸ್ತ್ಯ ಕೊಡಬೇಕು, ಎಲ್ಲ ನಿಜವಾಗಿ ಆಯ್ಕೆ ಮಾಡಬೇಕಾದ್ರೆ ನಿಮ್ಮನ್ನೇ ಮಾಡಬೇಕಲ್ಲ, ಸೌತ್ಯಂಗದವರನ್ನೇ ಮಾಡಬೇಕು. ಆದರೆ ಎಲ್ಲ ತಾಲೂಕಿಗೆ ಸ್ವಲ್ಪ ಸ್ವಲ್ಪ ಕೊಡಬೇಕಾಗುತ್ತೆ ನಾವು. ಹಾಗಾಗಿ ಇದೆ, ಆ ಥರ ಇದೆ ಈಗ ವ್ಯವಸ್ಥೆ. ಬೇರೆ ಕಡೆ ಇಲ್ಲ, ಅಸೋಸಿಯೇಷನ್ ಇಲ್ಲ. ನಾವು ಅಸೋಸಿಯೇಷನ್ ಮುಖಾಂತರ ಮಕ್ಕಳಿಗೆ ಕೋಚಿಂಗ್ ಕ್ಯಾಂಪ್ ಅಂಥದ್ದೆಲ್ಲ ಕೊಡೋ ಕಾರಣ ಈಗ ಅಷ್ಟು ಬೆಳೆದು ಬಂದಿದೆ. ಸ್ಪೆಷಲ್ ಗರ್ಲ್ಸ್ ಕೂಡ ಲಾಸ್ಟ್ ಇಯರ್ ಇಂಟರ್ನೆಟ್ ವಾರ್ಷಿಕೆಯಲ್ಲಿ ನಮ್ಮದು 3rd ಪ್ಲೇಸ್ ಬಂದಿದೆ ಗರ್ಲ್ಸ್ ಟೀಮ್. ಕಳೆದ ಬಾರಿ ಮಂಗಳೂರಿನ ವ್ಯವಸ್ಥೆ ನೋಡಿ ಕರ್ನಾಟಕ ಸ್ಟೇಟಿನವರು ಮಂಗಳೂರಿಗೆ ತರಬೇತಿ ಕೊಡಬೇಕು ಅಂತ ನಮಗೆ ಕಳಿಸಿದ್ರು. ಕರ್ನಾಟಕ ಸ್ಟೇಟ್ ಟೀಮನ್ನು ನಾವು ಮೂಡಬಿದ್ರೆಯಲ್ಲಿ ಕೋಚಿಂಗ್, ಅದು ಬಾಯ್ಸ್ ಮತ್ತು ಗರ್ಲ್ಸ್ ಇದು ಟೀಮ್ ಕಳಿಸಿದ್ರು ಟ್ರೈನಿಂಗಿಗೆ ಕೋಚಿಂಗ್ ಕೊಟ್ಟು. ನಾವು ಕೋಚಿಂಗ್ ಇಲ್ಲಿ ಮೂಡಬಿದ್ರೆಯಲ್ಲಿ 6 ಸಲ ಕೋಚಿಂಗ್ ಕೊಟ್ಟು ಅವರನ್ನು ಕಳಿಸಿದ್ದೇವೆ. ಅವರು ಡೈರೆಕ್ಟ್ 7 ಕಂಟಿನ್ಯೂಸ್ ಸ್ಟೇಟನ್ನು ಹೊಡೆದಿದ್ದಾರೆ ಇಲ್ಲಿಂದ ಕಳಿಸಿದ್ದಾರೆ. ಮತ್ತೆ ಲಾಸ್ಟಿಗೆ ಅವರಿಗೆ ಹರಿಯಾಣ ಟೀಮ್ ಸಿಕ್ಕಿತ್ತು. ಮತ್ತೆ ಬೆಳಿಗ್ಗೆ ಹೋಗುವಾಗೆಲ್ಲ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಎಲ್ಲ ಸರಿ ಇಲ್ಲದೆ ಆಡಲಿಕ್ಕೆ ಆಗಲಿಲ್ಲ. ಇಲ್ಲದ ಆ ಟೈಮಲ್ಲಿ ನಮಗೆ ನ್ಯಾಷನಲ್ ಹೊಡಿತಿದ್ರು ಕರ್ನಾಟಕ. ನಾವು ಇಲ್ಲಿ ಸೌತ್ ಕೆಂಡದಲ್ಲಿ ಅವರಿಗೆ ಕೋಚಿಂಗ್ ಕೊಟ್ಟರು ಸ್ಟೇಟ್. ಹಾಗಾಗಿ ಇಲ್ಲಿ ವಾತಾವರಣ ವಾಲಿಬಾಲಿಗೆ ಅದು ಯಾಕೆ ಸಾಧ್ಯ ಆಯಿತು ಅಂದರೆ ಇಲ್ಲಿ ಮೊದಲಿನವರೆಲ್ಲ, ಈಗ ನಮ್ಮ ಟೀಮಿನ ಮೊದಲು ಸುರೇಶ್ ಬಾಬು, ಸುರೇಶ್ ಬಾಬು, ಜಯಪ್ರಕಾಶ್ ಅವರೆಲ್ಲ ಇರುವ ಸಂದರ್ಭದಲ್ಲಿ ಅವರು ಇಂಥ ಈ ಬಾಲಕ ಬಾಲಕಿಯರದೆಲ್ಲ ಮೇಯ್ನಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಮೇಯ್ನ್ ಕಾರಣ ಬಾಲಕ ಬಾಲಕಿಯರಿಗೆ ಕೊಡಬೇಕು. ನಾವು 14, 16 ಆ ಥರ ಕ್ಯಾಟಗರಿ ಕೊಟ್ಟರೆ ನೆಕ್ಸ್ಟ್ ಒಂದು 5-6 ವರ್ಷದಲ್ಲಿ ಒಳ್ಳೆ ಬೆಳವಣಿಗೆ ಬಂದು ನಮಗೆ ಕಾಣ್ತದೆ. ಅದು ಈಗ ಕಾಣ್ತಾ ಇದೆ. ಈಗ ಎಲ್ಲ ಕಡೆ ಹೋದಲ್ಲೆಲ್ಲ ಸೌತ್ ಇಂಡಿಯಾದವರೇ ಮಿಂಚ್ತಾ ಇದ್ದಾರೆ ವಾಲಿಬಾಲ್ ವಿಷಯದಲ್ಲಿ. ಇನ್ನೊಂದು ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಏನು ಮಾಡಿದೆ ಅಂದರೆ ರೆಫ್ರಿ ಅವರಿಗೆ ಟ್ರೈನಿಂಗ್. ಈಗ ಆ್ಯಕ್ಚುಲಿ ಮೇನ್ಲಿ ರೆಫ್ರೀಸ್, ಒಳ್ಳೆ ರೆಫ್ರೀಸ್ ಬೇಕಾಗ್ತದೆ. ಸಿಸ್ಟಮೆಟಿಕ್ ಆಗಿ ಸರಿಯಾಗಿ ವಾಲಿಬಾಲ್ ನೀತಿಯನ್ನು ಅನುಸರಿಸಬೇಕಾದ್ರೆ ಅದು ರೆಫ್ರೀಸ್ ಆಗಬೇಕಾಗ್ತದೆ. ಇಲ್ಲದ ಒಟ್ಟಾರೆ ಆಡ್ತಾರೆ ಅದು ಹಾಗೆ ರೆಫ್ರಿ ಟ್ರೈನಿಂಗ್ ಮಾಡೋದ್ರಿಂದ ನಮಗೆ ಅದು ಪ್ಲಸ್ ಪಾಯಿಂಟ್ ಆಗ್ತದೆ. ಈಗ ಶಾಲೆಗಳಿಂದ ಒಳ್ಳೆ ಪ್ಲೇಸ್ ಬರಬೇಕಾಗ್ತದೆ. ಶಾಲೆಗಳಲ್ಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ವಾಲಿಬಾಲ್ ಕಲ್ಚರ್. ಅದೀಗ ನಿಮ್ಮ ಪ್ರಕಾರ ಸ್ಯಾಟಿಸ್ಫ್ಯಾಕ್ಷನ್ ಥರ ಇದೆಯಾ? ಜೊತೆಗೆ ಅದಕ್ಕೆ ಪೂರಕವಾಗಿ ಸರ್, ಗ್ರಾಮೀಣ ಭಾಗಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಇರ್ಬೋದು, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆಯಾ? ಇಲ್ಲ, ಖಾಸಗಿ ನೋಡಿ ವಾಲಿಬಾಲ್, ನಿಮ್ಮ ಯಾವುದು ಕಬಡ್ಡಿ, ಖೋ ಖೋ, ಅದು ಗ್ರಾಮೀಣ ಪ್ಲೇಯರ್ಸ್ ಅದರಲ್ಲಿ ಹೆಚ್ಚು. ಅವ್ರು ಒಂದು ವೇಳೆ ಶಾಲೆಗೆ ಹೋಗೋರು ಇರ್ಬೋದು, ಅವ್ರು ಇರುವವರು ಇರ್ಬೋದು, ಶಾಲೆ ಡ್ರಾಪ್ಔಟ್ಸ್ ಇರ್ಬೋದು. ಬಟ್ ಇಲ್ಲಿಗೆ ನಾವೇನು ಮಾಡ್ತಾ ಅಂದರೆ ಶಾಲೆಗೆ ಹೋಗುವಂಥ ಮಕ್ಕಳನ್ನ ಆರಿಸ್ಕೊಳ್ತಾ ಇದ್ದೀವಿ, ಶಾಲೆಗೆ ಹೋಗೋ ಮಕ್ಕಳನ್ನ. ಬಟ್ ಅದು ಗ್ರಾಮೀಣ ಮಕ್ಕಳು ಭಾಳ ಸ್ಟ್ರಾಂಗ್ ಇದ್ದಾರೆ ಸರ್, ಅದೆಲ್ಲ ಸರಿ. ಆದ್ರೆ ಅವರು ಟೆಕ್ನಿಕಲ್ ಆಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದಕ್ಕೆ ಇದರ ಸೆಲೆಕ್ಷನ್ ಮಾಡಿ ಈಗ ಆಡುವಂಥ ಒಂದು ಮಗುವಿಗೆ ಲಿಫ್ಟ್ ಅಥವಾ ಜಂಪ್ ಮಾಡಿ ಸ್ಮ್ಯಾಶ್ ಮಾಡುವಂಥ ಇದು ಉಂಟಂದ್ರೆ, ಸ್ಕಿಲ್ ಉಂಟಂದ್ರೆ ಅವರನ್ನು ನಾವು ಪಿಕಪ್ ಮಾಡ್ತೇವೆ. ಪಿಕಪ್ ಮಾಡಲಿ ಟ್ರೈನಿಂಗ್ ಕೊಡ್ತೀವಿ. ಜಿಲ್ಲೆಯಲ್ಲಿ ಈಗ ಡೈವ್ ಮಾಡುವಂಥ ಕೆಪಾಸಿಟಿ ಕೆಲವು ಮಕ್ಕಳಿರುತ್ತೆ, ಎಲ್ಲರಿಗೂ ಇರೋದಿಲ್ಲ. ಅದರ ಹೆಲ್ಪಬೇಕಾಗ್ತದೆ ನಾವು. ಸೊ ಅದು ಸ್ವಲ್ಪ ನೋಡಿಕೊಂಡು ಮಾಡ್ಬೋದು. ನಾವು ಈಗ ಗ್ರಾಮೀಣ ಮಟ್ಟಕ್ಕೆ ಮುಟ್ಬೇಕಂತಲೇ ನಮ್ಮ ಆ್ಯಕ್ಚುಲಿ ದಕ್ಷಿಣ ಕನ್ನಡ ವಾಲಿಬಾಲ್ ಶಿಕ್ಷಣ ಕೇವಲ ಮಂಗಳೂರಲ್ಲಿ ಇದ್ದದ್ದು. ನಮ್ಮ ಈ ಕಮಿಟಿ ಚೇಂಜ್ ಆದ ಮೇಲೆ ನಾವು ಪ್ರತಿ ತಾಲೂಕಲ್ಲಿ ನಾವು ಯಾಕೆಂದರೆ ಮೂಲೆ ಮೂಲೆಯಿಂದ ಅದು ಬಿಟ್ಟು ಬರಬೇಕಂತ. ಅದಕ್ಕೆ ನಮ್ಮ ಮುಖ್ಯ ಇದು ಇಂಟೆನ್ಷನ್ನೇ ಅದೇ. ನಾವು ತಾಲೂಕು ವೈಸ್ ಕಮಿಟಿ ಮಾಡಿದ್ದೆ,
ನಮ್ಮ ಗ್ರಾಮೀಣ ಮಟ್ಟದ ಇತ್ತು. ಈಗ ಕೊರೋನಾದಿಂದಾಗಿ ಸ್ವಲ್ಪ ಸಮಯ, 1-2 ವರ್ಷ ಅವರು ಶಂಕರ್ ಶೆಟ್ಟಿ ಅಂತ ಸ್ಟೇಟ್ ಆಡಿದವರು. ನಾನು 12 ವರ್ಷ ಆಡಿದ್ದೀನಿ. ಅಲ್ಲ ಈಗ ಎಲ್ಲ ವಾಲಿಬಾಲ್ ಸಂಸ್ಥೆಯಿಂದ ಇಲ್ಲಿಂದ ಕೋಚಿಂಗ್ ಕೊಡ್ತೀವಿ, ಯಾವ ಮಂಗಳೂರಿಗೆ ಮಾತ್ರ ಹೋಗ್ತಾ ಅಂತ ನಾವು ಸುಧಾರದಲ್ಲಿ ತುಂಬಾ ವರ್ಷ ಕೊಟ್ಟಿದ್ದೇವೆ. ಮತ್ತೆ ಈಗ ಮಂಗಳೂರಲ್ಲಿ ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ಪಂದ್ಯದಲ್ಲಿ ಪ್ರತಿ ಟೀಮ್ ನಾವು ಬೆಸ್ಟ್ ಪ್ಲೇಯರ್ಸ್ ನಾವು ಆಯ್ಕೆ ಮಾಡ್ತೇವೆ. ಮತ್ತೆ ನಾವು ಕೋಚಿಂಗ್ ಏರ್ಪಡಿಸುವಾಗ ಅವರನ್ನು ಕಾಂಟ್ಯಾಕ್ಟ್ ಆಗಿ ರಜೆ ದಿವಸಗಳು ನಮಗೆ ಮಂಗಳೂರಲ್ಲಿ ಒಬ್ಬರು ಒಳ್ಳೆ ನಾರಾಯಣ ಅಂತ ಕೋಚ್, ಒಳ್ಳೆ ದಿವಸ ಬೆಳಿಗ್ಗೆ 6 ಗಂಟೆಗೆ ಯಾವುದು ಇದರಲ್ಲಿ ಮಳೆ ಇರಲಿ ಗಾಳಿ ಇರಲಿ ಅವರು ಮಂಗಳ ಸ್ಟೇಡಿಯಂ ಅಲ್ಲಿ ಇರ್ತಾರೆ. ಈಗ ಸಂಜೆ ಈಗ ಸ್ವಲ್ಪ ಸೌಖ್ಯ ತುಂಬಾ ಜನ ಇದು ಲಿಫ್ಟ್ ಮಾಡಿದ್ದಾರೆ, ತುಂಬಾ ಸ್ಟ್ರಿಕ್ಟ್ ಕೂಡ. ಇದು ಈ ಪಂದ್ಯಾಟ 6ನೇ ತಾರೀಕು ಶನಿವಾರ ಆಗುವಂಥ ಪಂದ್ಯಾಟ ಬೆಳಿಗ್ಗೆ 9:30ಕ್ಕೆ ಸುಧಾರಣ ವಿದ್ಯಾಸಂಸ್ಥೆಯಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಸೀತಾರಾಮ ಸಭೆಗಳು ಅವರು ಬರ್ತಾರೆ. ಮತ್ತು ನಾನು ಎಸ್ ಸತೀಶ್ ಕುಮಾರ್ ಅಧ್ಯಕ್ಷತೆ. ಹಾಗೆ ಪಂದ್ಯಾಟ ಉದ್ಘಾಟನೆ ದೀಪ ಪ್ರಜ್ವಲನೆ ಸಿದ್ದರಾಮಯ್ಯ ಅವರು, ಪಂದ್ಯಾಟ ಉದ್ಘಾಟನೆ ಅಶೋಕ್ ಕುಮಾರ್ ಅವರು ಮಾನ್ಯ ಶಾಸಕರು, ಗೌರವ ಉಪಸ್ಥಿತಿ ಯುಟಿ ಖಾದರ್ ಬರ್ತಾರೆ. ಯುಟಿ ಖಾದರ್ ಯಾಕಂದರೆ ಅವರು ಅವರ ಉಳ್ಳಾಳದಲ್ಲಿ ಭಾಳ ಸಪೋರ್ಟ್, ವಾಲಿಬಾಲ್ ಅಂದರೆ ಆಯ್ತದೆ ಅವರು. ನಾನು ಸ್ವಲ್ಪ ಇದ್ದರೆ ನಾನು ಖಂಡಿತ ಬರ್ತೇನೆ ಹೇಳಿದ್ದಾರೆ. ಅವರೇ ಹಾಕಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಸ್ಪೀಕರ್ ಬರ್ತಾರ ಇಲ್ಲ ಅಂತ ಹೇಳಿಲ್ಲ, ಹಾಕಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತೇನಾದರೂ ಅರ್ಜೆನ್ಸಿ ಇದ್ದರೆ ಹಾಗೆ ಅದ್ರ ಬರ್ತಾರೆ. ಮತ್ತು ಅತಿಥಿಗಳಾಗಿ ಜೀವನ್ಧರ್ ಜೈನ್ ಅಧ್ಯಕ್ಷರು ಪುರಸಭೆ, ಫಾದರ್ ವಿಜಯ ಹರಿಣ ಸಂಚಾಲಕರು, ಸುಧಾನ ರವಿ ನಾಯ್ಕ ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಕ್ರೀಡೆ ಇವರು ಬರ್ತಾರೆ. ಮತ್ತು ಲೋಕೇಶ್ ಎಸ್.ಆರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು, ಪದ್ಮನಾಭ ಶೆಟ್ಟಿ ಜಿಲ್ಲಾಧ್ಯಕ್ಷರು ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ, ಸುಂದರಗೌಡರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಪುತ್ತೂರು ತಾಲೂಕು, ಜಗದೀಶ್ ಶೆಟ್ಟಿ ಅಧ್ಯಕ್ಷರು ಮಾಸ್ಟರ್ ಅಥ್ಲೆಟಿಕ್ಸ್ ನ್ಯಾಯಮಂತ್ರಿ, ಮತ್ತು ಶ್ರೀಧರ್ DF ಮಂಗಳೂರು. ಇಷ್ಟು ಜನ ಇವರು ಬರ್ತಾರೆ ನಮ್ಮ ಬೆಳಗಿನ ಕಾರ್ಯಕ್ರಮಕ್ಕೆ. ಮತ್ತು ಸಂಜೆಯ ಕಾರ್ಯಕ್ರಮ ಅಧ್ಯಕ್ಷತೆ ಪುತ್ತೂರು ತಾಲೂಕಿನ ಅಧ್ಯಕ್ಷರು ಸತೀಶ್ ರೈ ಕಟ್ಟ ಅವರು ಮಾಡ್ತಾರೆ. ಬಹುಮಾನ ವಿತರಣೆಗೆ ಜಯಪ್ರಕಾಶ್ ರೈ ವಕೀಲರು ಸುಳ್ಯ ಇವರು ನಡೆಸ್ತಾರೆ. ಹಾಗೆ ಅತಿಥಿಗಳಾಗಿ TG ರಾಜಾರಾಮ್ ಭಟ್ರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಂಗಳೂರು, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಸಂಸ್ಥೆ ಕೈಯಂಗಾರ ಇವರು ಬರ್ತಾರೆ. ಮತ್ತು ಆಂಜನೇಯ ರೆಡ್ಡಿ ಉಪಠಾಣಾಧಿಕಾರಿ ಪುತ್ತೂರು ನಗರ ಪೊಲೀಸ್ ಠಾಣೆ ಇವರಿದ್ದಾರೆ. ಸಾಜಿರ ಉದ್ಯಮಿ ಇವರಿದ್ದಾರೆ. ಶೋಭಾ ನಾಗರಾಜ್ ಮುಖ್ಯ ಶಿಕ್ಷಕಿ ಸುಧಾರಣೆ ವಿದ್ಯಾಸಂಸ್ಥೆ ಪುತ್ತೂರು. ಹಾಗೂ ಪ್ರದೀಪ್ ಡಿಸೋಸ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ದಕ್ಷಿಣ ಕನ್ನಡ, ಶ್ರೀಕಾಂತ್ ಪೂಜಾರಿ ಬಿರಾವ್ ಯುವ ಸಬಲೀಕರಣ ಯುವ ಸೇವಾ ಕ್ರೀಡಾಧಿಕಾರಿ ಪುತ್ತೂರು, ಗಣೇಶ್ ಐ BSNL ಪುತ್ತೂರು, ಹಾಗೂ ರಾಧಾಕೃಷ್ಣ ನಾಯ್ಕ ಅಧ್ಯಕ್ಷರ ದಕ್ಷಿಣ ಕನ್ನಡ ಜಿಲ್ಲಾ ಕ್ರೀಡಾ ಪ್ರಗತಿಗಳ ಸಂಘ. ಇವೆಲ್ಲ ಮತ್ತು ನಾವು ಇಷ್ಟೆಲ್ಲ ಬೆಳೀಲಿಕ್ಕೆ ಇನ್ನೊಂದು ಪರೋಕ್ಷವಾಗಿ ಇನ್ನೊಂದು ಬೆಂಬಲ ಸಹಕಾರ ಎಲ್ಲ ನೀವು ಕೊಟ್ಟಿದ್ದೀರಿ ಮುಂದೆ ಸರ್. ಮೊದಲೇ ಸ್ವಲ್ಪ ಇದು ಕೊಟ್ಟರೆ ಟೀಮ್ ಜಾಸ್ತಿ ಕೊಡ್ಬೋದು. ಹಾಗೆ ನಮ್ಮದೆಲ್ಲ ಉದ್ದೇಶ ಅಂದರೆ ನಮಗಾಗುವಷ್ಟು ಮಕ್ಕಳಿಗೆ ಸ್ಪೋರ್ಟ್ಸು ವಾಲಿಬಾಲ್ ಬೆಳೀಬೇಕು, ಅದು ಕಾಣ್ತದೆ, ಬೆಳೆದು ಬಂದಿದೆ, ಅದು ಭಾಳಷ್ಟು ಖುಷಿ. ಇದರ ಖರ್ಚು ಸಹ ನಾವು ಹೆಚ್ಚು ಕಲೆಕ್ಷನ್ ಹೋಗೋದಿಲ್ಲ, ನಾವೇ ಎಲ್ಲ ಬೆಳೆಸಿಕೊಂಡು ನಾವೇ ಮಾಡ್ತೀವಿ. ಫಾದರ್ ಅವರು ನಮಗೆ ಭಾಳ ಹೆಲ್ಪ್ ಆಗ್ತದೆ. ಸುಮಾರು ಒಂದು 50% ಊಟದ್ದು ಉಪಚಾರದ ಅವರೇ ಮಾಡ್ತಾರೆ. ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಈ ಕಲೆಕ್ಷನ್ಗೆ ಹೋಗೋದು ನಮಗೆ ಭಾಳ ಇದು, ನಾವೇ ಇದು ಮಾಡಿ ಮಾಡ್ತೇವೆ. ನಮಗೆ ಸರಿಯಾಗುದಿಲ್ಲ, ಸಾಕಾರ ಇದೆ. ಈಗ ಊಟದ್ದು ಉಪಚಾರದ ಮೇನ್ ಐಟಮ್ 500 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 500 ಜನ ಬರ್ತಾರೆ. ಮಕ್ಕಳು 4 ಕೊಡಲ್ಲ, 4 ಎಲ್ಲ ಒದ್ದಕ್ಕೆ ಹಾಕಿದ್ರು. ಸ್ಟೇಜ್ ಯೂಸ್ ಆಗ್ತಿಲ್ಲ, ಅದೇ ರೀತಿ ಪ್ರೀತಿಯ ಸಂಕೇತ
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ